ಜಗತ್ತಿನೆಲ್ಲೆಡೆ ಪ್ರಭು ಯೇಸು ಕ್ರಿಸ್ತರ ಜನ್ಮದಿನದ ಪ್ರಯುಕ್ತ ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಬಂಟ್ವಾಳ ತಾಲೂಕಿನ ಲೊರೆಟೋ ಪದವಿನಲ್ಲಿರುವ ಲೊರೆಟೋ ಮಾತಾ ಚರ್ಚಿನಲ್ಲಿ ಕ್ರಿಸ್ಮಸ್ ಸಂಭ್ರಮವನ್ನು ಕ್ರೈಸ್ತ ಬಂಧುಗಳು ವಿಜೃಂಭಣೆಯಿಂದ ಆಚರಿಸಿದರು. ಸಾಯಂಕಾಲದ ಬಲಿಪೂಜೆಯಲ್ಲಿ ಸಾವಿರಾರು ಭಕ್ತಾದಿಗಳು ಭಕ್ತಿಯಿಂದ ಯೇಸು ಕ್ರಿಸ್ತರ ಜನನವನ್ನು ಬಲಿಪೂಜೆಯೊಂದಿಗೆ ಆಚರಿಸಿದರು. ಪ್ರಧಾನ ಧರ್ಮಗುರುಗಳಾಗಿ ವಂದನೀಯ ಜೋಸಿ ಲೋಪ ಅವರು, ಚರ್ಚಿನ ಧರ್ಮಗುರುಗಳಾದ ವಂದನೀಯ ದಿಲ್ರಾಜ್ ಸಿಕ್ಪೇರ, ವಂದನೀಯ ಚಾರ್ಲ್ಸ್ ರವರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಾದಿಗಳೊಂದಿಗೆ ಅರ್ಪಿಸಿದರು. ಪ್ರಧಾನ ಧರ್ಮಗುರುಗಳಾಗಿ ವಂದನೀಯ ಜೋಸಿ ಲೋಪ ಅವರು, ಚರ್ಚಿನ ಧರ್ಮಗುರುಗಳಾದ ವಂದನೀಯ ಎಲಿಯಾಸ್ ಡಿಸೋಜಾ, ವಂದನೀಯ ದಿಲ್ರಾಜ್ ಸಿಕ್ಪೇರ, ವಂದನೀಯ ಚಾರ್ಲ್ಸ್ ರವರು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಾದಿಗಳೊಂದಿಗೆ ಅರ್ಪಿಸಿದರು. ಬಲಿಪೂಜೆಗೆ ಸಹಕರಿಸಿದ ದಾನಿಗಳಿಗೆ ಗೌರವಪೂರ್ವಕವಾಗಿ ಅಲಂಕರಿಸಿದ ಮೇಣದ ಬತ್ತಿಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಯೇಸು ಕ್ರಿಸ್ತರ ಜನ್ಮ ದಿನಾಚರಣೆಯ ಪ್ರಾಮುಖ್ಯತೆಯ ಬಗ್ಗೆ ಪ್ರಧಾನ ಧರ್ಮಗುರುಗಳು ಪ್ರವಚನವನ್ನ ನೀಡಿದರು. ಚರ್ಚನ್ನ ರಂಗುರಂಗಿನ ವಿದ್ಯುತ್ ದೀಪಾಲಂಕಾರದಿಂದ ಅಲಂಕರಿಸಲಾಗಿತ್ತು. ಚರ್ಚಿನ ಮುಂಭಾಗದ ಮುಖ್ಯ ರಸ್ತೆಯನ್ನ ಲೊರೆಟೋ ಫ್ರೆಂಡ್ಸ್ ಇದರ ಪ್ರಾಯೋಜಕತ್ವದಿಂದ ವಿದ್ಯುತ್ ದೀಪಾಲಂಕಾರಗೊಳಿಸಲಾಗಿತ್ತು. ಬಲಿಪೂಜೆಯ ಬಳಿಕ ಐಸಿವೈಎಂನಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚರ್ಚಿನ ಆವರಣದಲ್ಲಿ ಯೇಸು ಕ್ರಿಸ್ತರ ಜನ್ಮದಿನವನ್ನ ಸಾರುವ ಗೋದಲಿಯನ್ನ ಐಸಿವೈಎಂ ಸದಸ್ಯರು ನಿರ್ಮಿಸಿದ್ದು ಆಕರ್ಷಣೆಯನ್ನ ಪಡೆದುಕೊಂಡಿತು. ಚರ್ಚ್ ಆವರಣಕ್ಕೆ ಬಂದ ಸಾಂತಾ ಕ್ಲಾಸ್ ಮಕ್ಕಳಿಗೆ ಸಿಹಿ ತಿಂಡಿಯನ್ನ ನೀಡಿದ್ರು. ಸಂಭ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತಾದಿಗಳಿಗೆ ಕಾಫಿ ಹಾಗೂ ಕೇಕ್ ವಿತರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಬನ್ನೂರು ಕುರಿಯನ್ನ ಹರಾಜಿಗೆ ಹಾಕಲಾಗಿದ್ದು, ಬರೋಬ್ಬರಿ 28,000 ರೂಪಾಯಿಗೆ ಭಕ್ತರೊಬ್ಬರು ಹರಾಜಿನಲ್ಲಿ ಪಡೆದುಕೊಂಡರು. सोलोन येवचे बरी दिसले आनी देखून तांच्या कमांडरान तांकां रिट्रीट म्हळ्यार झुजत लढताव न्हू, फाटीं परतया म्हणलें कमांड. सगळीं दमादमी फाटीं परतले. त्या शिपा पैकी एकलो तरणाटो शिपाई